ಸಮಾಜ ಸೇವಾ ಸಹಕಾರಿ ಸಂಘದ 14ನೇ ಸಿದ್ದಕಟ್ಟೆ ಶಾಖೆ ಸಿದ್ದಕಟ್ಟೆಯ ದುರ್ಗಾ ಪ್ರಸಾದ್ ಕಾಂಪ್ಲೆಕ್ಸ್ನಲ್ಲಿ ಉದ್ಘಾಟನೆಗೊಂಡಿತು. ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ನೂತನ ಶಾಖೆಯನ್ನು ಉದ್ಘಾಟಿಸಿ ದೀಪ ಪ್ರಜ್ವಲಿಸಿದರು. ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಅವರು ವ್ಯಾವಹಾರಿಕ ಕ್ಷೇತ್ರವಾಗಿ ಅಭಿವೃದ್ಧಿಯಾಗುತ್ತಿರುವ ಸಿದ್ದಕಟ್ಟೆ ಪರಿಸರದಲ್ಲಿ ಜನರ ಅನುಕೂಲದ ದೃಷ್ಟಿಯಿಂದ ಸಮಾಜ ಸೇವಾ ಸಹಕಾರಿ ಸಂಘದ ಶಾಖೆ ಆರಂಭಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು. ಈ ದೇಶದ ಅಸ್ತಿತ್ವ ಉಂಟುದಳು ಉದ್ಯಮ ಕ್ಷೇತ್ರಕ್ಕೂ ವ್ಯವಹಾರ ಕ್ಷೇತ್ರಕ್ಕೂ ಕೃಷಿ ಕ್ಷೇತ್ರಕ್ಕೂ ಒಂದು ಜನಸಾಮಾನ್ಯರೆಲ್ಲ ಇನಿ ಜೀವನಕ್ಕೆ ಬೋಡಾಯಿನಂಚಿನ ಬದ್ಧತೆಯನ್ನು ಕೊರ್ಪುನಂಚಿನ ಒಂದು ಸಹಕಾರಿ ಸಂಸ್ಥೆಗಳು ಎತ್ತೋ ಕಡೆಟು ಇನಿ ಸಿದ್ದಕಟ್ಟೆ ಸಮಾಜ ಸೇವಾ ಸಹಕಾರಿ ಬ್ಯಾಂಕ್ ಮುರಳಿ ಸುಮಾರು ಕೈಗಾರಿಕೆ ನನನಾಥ್ ಸಹಕಾರಿ ಬ್ಯಾಂಕ್ಗಳು ಬರೋದೇ ಒಂದು ಪಂದು ಮುಕ್ತ ಸಿದ್ದಕಟ್ಟೆದ ವಿಶೇಷವಾಗಿ నుంచిన ಮೂಲೆ ಪ್ರಾತಿನಿಧ್ಯತ್ತಿನಂಚಿನ ಪೂರ ಪನ್ನೊಂದುಂಡೆ ಅಂಚೆ ಬಂದು ಸಿದ್ದಕಟ್ಟೆದ ವ್ಯವಹಾರ ಕ್ಷೇತ್ರ ಏತು ಬೆಳೆ ಮುಲೆದುಂಡು ಐತೊಟ್ಟಿಗೆ ಏತು ಬದಲಾವಣೆ ಆತುಂಡು ಈ ಪೇಂಟದ ಏತು ಬದಲಾವಣೆ ಆತುಂಡು ಈ ಪೇಂಟೆಡ್ ಏತು ಉದ್ಯಮ ಕ್ಷೇತ್ರಗಳು ಅಂಚನೆ ಬಿಲ್ಡಿಂಗ್ ಲಕ್ಕದುಂಡು ನಮ್ಮ ನಿತ್ಯ ಪೋಪಿನ ಬಪ್ಪಿನ ಓಡಾಟದ ಸಂದರ್ಭ. ಮಾಜಿ ಸಚಿವ ಬಿ ರಮಾನಾಥರಯ್ಯವರು ಗುರುತಿಸಲಾದ ಸ್ವಸಹಾಯ ಸಂಘವನ್ನ ಅಭಿನಂದಿಸಿ ಮಾತನಾಡಿ ಹಿಂದುಳಿದ ವರ್ಗದವರು ತಾವು ಬೆಳೆದು ಬಂದ ಹಾದಿಯ ಇತಿಹಾಸವನ್ನ ಅರಿತುಕೊಳ್ಳಬೇಕು ಎಂದು ಹೇಳಿದರು. ನನ್ನ ಊರ್ಲ ಸಿದ್ದಕಟ್ಟೆ ಪುಟ್ಟನ ಊರು ಬೆಳ್ಳಿಪಾಡಿ ಕುಟುಂಬ ಸೇರಿನ ಜಾಗ ಬೆಳ್ಳಿಪಾಡಿ ಕುಟುಂಬ ಬಂಡಿಗುಡ್ಲೆ ಅವು ಪುತ್ತೂರೊಂಜಿ ಬೆಳ್ಳಿಪಾಡಿ ಇದ ಗ್ರಾಮ ಉಂಡ ಅಲ್ಪ ಎಂಕ್ಲಿನ ಮೂಲ ಸ್ಥಾನ ಅಂದ ಎಂಕ್ಲಿಗೆ ಕುಟುಂಬ ಎಂಕ್ಲಿಗೆ ಮಾತ ತಾಲೂಕುಡ್ಲ ಭೂಮಿ ಉಂಟು ಒಂದು ಲೆಕ್ಕೊಡು ಅಂಚಾದ ಸಿದ್ದಕಟ್ಟೆಡ್ಲ ಬೆಳ್ಳಿಪಾಡಿದ ಭೂಮಿ ಇತ್ತು ಎಂಕಲ್ ಬಲಿಷ್ಠ ವರ್ಗಗಳು ಬತ್ತಿತ್ತ ನಕ್ಲ ಅಲ್ಲ ಎಂಕ್ಲಿ ಸಮಾಜದ ಕಷ್ಟದ ಬದುಕು ಮಲ್ಪನಂಚಿನ ಜನಕುಲ ಬಗ್ಗೆ ಎಂಕೊಂಜಿ ರೀತಿಯ ಕಾಳಜಿ ಅವು ಇನ್ನಿಕ್ಕಲ ಅವು ಮುಂದುವರಿಯುವುದು ನನ್ನ ಅಭಿಪ್ರಾಯ. ಇನಿ ಹಿಂದುಳಿದವರ್ಗ 2A ನಿಕ್ಲಿಗೆ ಒಂದು ಅವಕಾಶ ಸ್ವಾಮೀಜಿಯವ್ರಿಗೆ ಗೊತ್ತುಂಟು. ಇನಿ ಲಿಂಗಾಯತನ ಪಂಚಮಶಾಲಿ ಸಮಾಜ ಉಂಟು ಬಲ್ಲಿ ಒಂಚೂರು ಬಲಿಷ್ಠ ಸಮಾಜನೇ ಅಕ್ಕಿಲ್ಲ 2A ಕೇಳಬೇಕು ಅಕ್ಕಿಲೆ ಗೊತ್ತುಂಟು 2A ಶಕ್ತಿ ಇಂಚಿನ 2A ತಿಕ್ಕನಂಚಿನ ವರ್ಗದಕ್ಕೆ 2A ಇಂಚಿನ ಗೊತ್ತಿದ್ದೀನಲ್ಲ ಆ 2A ಕೊರ್ಪಾಯಿನ ಏರಿ ಕೊತ್ತನ ಏರಿ అయినా ಪ್ರಯೋಜನ ಎಂಕ್ಲೆ ಹೇಳ್ತಾತಂದು ಬಂದ್ಬಿಡು ಭಾಳ ಜನಕ್ಕೆ ಗೊತ್ತಿದ್ದಿ ಐಕ್ಯ ಅವರ ಯಾನಿ ಪಂಪುನಿ ಹಿಂದುಳಿದ ವರ್ಗದ ಇತಿಹಾಸವು ಸುರು ತಿಳಿಯುವುದು. ಸಂಘದ ಅಧ್ಯಕ್ಷ ಸುರೇಶ್ ಕುಲಾಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಸಿದ್ದಕಟ್ಟೆ ಸಹಕಾರಿ ವ್ಯವಸಾಯಿಕ ಸಂಘದ ಅಧ್ಯಕ್ಷ ಪ್ರಭಾಕರ್ ಪ್ರಭು ಅವರು ಕಂಪ್ಯೂಟರ್ ಉದ್ಘಾಟಿಸಿ ಮಾತನಾಡಿ ಸಿದ್ದಕಟ್ಟೆ ಪರಿಸರದ ಜನರ ಆರ್ಥಿಕ ಅಗತ್ಯಗಳಿಗೆ ಸಂಘ ನೆರವಾಗಲಿ ಎಂದರು. ಕಲ್ಕುರಿ ಜುಮಾ ಮಸೀದಿಯ ಧರ್ಮಗುರು ಗೌಸ್ ಮೊಹಿಯುದ್ದೀನ್ ಫೈಜಿ ಭದ್ರತಾ ಕೊಠಡಿಯನ್ನ ಉದ್ಘಾಟಿಸಿದ್ರು. ಸಂಗಬೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ಪೂಜಾರಿ ಅವರು ಸೇಫ್ ಲಾಕರ್ ಉದ್ಘಾಟಿಸಿದ್ರು. ಸಂಗಬೆಟ್ಟು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ವಿಮಲಾ ಮೋಹನ್ ಠೇವಣಿ ಪತ್ರ ಬಿಡುಗಡೆಗೊಳಿಸಿದ್ರು. ಮುಖ್ಯ ಅತಿಥಿಯಾಗಿ ಕುಲಾಲ ಮಾತೃ ಸಂಘದ ಮಂಗಳೂರು ಇದರಾಧ್ಯಕ್ಷ ಮಯೂರ್ ಉಳ್ಳಾಲ್ ಶುಭ ಹಾರೈಸಿದ್ರು. ಕಟ್ಟಡ ಮಾಲಕ ದುರ್ಗಾ ಪ್ರಸಾದ್ ಶೆಟ್ಟಿ ಶಾಖಾ ಆರಂಭಕ್ಕೆ ಸಹಕರಿಸಿದ ಜಯಮೂಲ್ಯ ಸೀತಾರಾಮ್ ಬಂಗೇರ ಅವರನ್ನ ಸನ್ಮಾನಿಸಲಾಯಿತು. ಸಂಘದ ಉಪಾಧ್ಯಕ್ಷ ಪದ್ಮನಾಭ ವಿ ಸ್ವಾಗತಿಸಿದ್ರು. ವ್ಯವಸ್ಥಾಪಕ ಮೋಹನ್ ಎಂಕೆ ಸ್ವಸಹಾಯ ಸಂಘವನ್ನ ಪರಿಚಯಿಸಿದ್ರು. ನಿರ್ದೇಶಕ ಬಿ ರಮೇಶ್ ಸಾಲ್ಯನ್ ವಂದಿಸಿದ್ರು. ರಂಗ ಕಲಾವಿದ ಎಚ್.ಕೆ. ನಯನಾಡು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಶಾಖೆ ಆರಂಭದ ಪ್ರಥಮ ದಿನವೇ 2.10 ಕೋಟಿ ರೂಪಾಯಿ ಠೇವಣಿ ಸಂಗ್ರಹವಾಗಿ ದಾಖಲೆ ಬರೆಯಿತು. ಸಂಗಬೆಟ್ಟು ಶ್ರೀ ವೀರಭದ್ರ ಮಹಾಮಾಯಿ ದೇವಸ್ಥಾನದ ಆಡಳಿತ ಮುಕ್ತೇಸರ ಚಂದ್ರಹಾಸ್ ಶೆಟ್ಟಿಗರ್, ಸಿದ್ದಕಟ್ಟೆ ಕುಲಾಲ ಸಂಘದ ಅಧ್ಯಕ್ಷ ಸುರೇಶ್ ಕುಲಾಲ್, ಕಟ್ಟಡ ಮಾಲಕ ದುರ್ಗಾದಾಸ್ ಶೆಟ್ಟಿ, ನಿರ್ದೇಶಕರಾದ ವಿಶ್ವನಾಥ್ ಕೆಬಿ, ರಮೇಶ್ ಸಾಲ್ಯಾನ್, ಅರುಣ್ ಕುಮಾರ್, ನಾಗೇಶ್ ಬಿ, ಎಂ ವಾಮನ ಟೇಲರ್, ಸುರೇಶ್ ಎನ್, ಸತೀಶ್ ಶಾ, ವಿಜಯ್ ಕುಮಾರ್, ಜಯಂತಿ, ವಿದ್ಯಾ, ಜನಾರ್ದನ ಕೊಂಡಾಲ, ಜಗನ್ನಿವಾಸ್ ಗೌಡ, ಎಂಕೆ ಗಣೇಶ್ ಸಮಗಾರ, ವಿಜಯಲಕ್ಷ್ಮಿ, ಶಾಖಾ ವ್ಯವಸ್ಥಾಪಕಿ ಶೀಲಾವತಿ, ವಿವಿಧ ಶಾಖೆಗಳ ಪ್ರಬಂಧಕರು, ಸಿಬ್ಬಂದಿ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.